ನಮಸ್ತೆ ಸ್ನೇಹಿತರೆ, ನಾವಿವತ್ತು ಯೂಟ್ಯೂಬ್ಗೆ ಇಂಪಾರ್ಟೆಂಟಾಗಿ ಬೇಕಾಗಿರುವ 2 ಸ್ಟೆಪ್ ವೆರಿಫಿಕೇಷನ್ನ ಯಾವ ರೀತಿ ಆನ್ ಮಾಡೋದು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ನೀವು ಆನ್ ಮಾಡಬೇಕು ಅಂತ ಅಂದರೆ ನೀವು ಫಸ್ಟು ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿ ಸೈನ್ ಇನ್ ಆಗಿ ನಂತರ ಮಾನಿಟೈಸೇಷನ್ ಸೆಟ್ಟಿಂಗ್ ಹೋದರೆ ಮಾನಿಟೈಸೇಷನ್ ಸೆಟ್ಟಿಂಗಲ್ಲಿ ಕಾಣುತ್ತೆ. ಅಲ್ಲಿ 2 ಸ್ಟೆಪ್ ವೆರಿಫಿಕೇಷನ್ ಟರ್ನ್ ಆನ್ ಅಂತ ಇದೆಯಲ್ಲ, ಆ ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡಬೇಕು. ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಸೈನ್ ಇನ್ ಆಗಬೇಕು. ನಿಮ್ಮದು ಯಾವುದು ಇಮೇಲ್ ಇದೆ ಯೂಟ್ಯೂಬ್ ಅಕೌಂಟ್ಗೆ, ಅದೇ ಇಮೇಲ್ನ ನೀವು ಚೆಕ್ ಮಾಡಿಕೊಂಡು ಪಾಸ್ವರ್ಡ್ ಹಾಕಿ ನೀವೇನು ಮಾಡಬೇಕು, ಸೈನ್ ಇನ್ ಆಗಬೇಕು. ಸೈನ್ ಇನ್ ಆದ ನಂತರ ನಿಮಗೆ ಕೆಳಗಡೆ ಒಂದು ಆಪ್ಷನ್ ತೋರಿಸುತ್ತೆ ಟರ್ನ್ ಆನ್ ಅಂತ, 2 ಸ್ಟೆಪ್ ವೆರಿಫಿಕೇಷನ್. ಆ ಕಂಟಿನ್ಯೂ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಮೊಬೈಲ್ ನಂಬರ್ ಹಾಕಿ ವೆರಿಫಿಕೇಷನ್ಗೆ ಟೆಕ್ಸ್ಟ್ ಮೆಸೇಜ್ನಾರ ಕೊಡ್ಬೋದು, ಇಲ್ಲ ಕಾಲ್ನಾರ ಇದು ಮಾಡ್ಬೋದು. ನೀವು ಟೆಕ್ಸ್ಟ್ ಮೆಸೇಜ್ ಕೊಟ್ಟರೆ ನಿಮಗಲ್ಲಿ ಒಂದು ನೋಟಿಫಿಕೇಷನ್ ಬರುತ್ತೆ. ಆ ಕೋಡ್ನ ಅಲ್ಲಿ ಹಾಕಿ ನಿಮ್ಮ ಅಕೌಂಟ್ 2 ಸ್ಟೆಪ್ ವೆರಿಫಿಕೇಷನ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.